ಪ್ರತಿಯೊಬ್ಬ ಜನಸಾಮಾನ್ಯನ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಕಂದಾಯ ಮತ್ತು ಪಿಂಚಣಿ ಅದಾಲತ್ಗಳನ್ನು ನಡೆಸಬೇಕು ಎಂದು ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಹಶೀಲ್ದಾರ್ ಅವರಿಗೆ ಸೂಚನೆ ನೀಡಿದ್ದಾರೆ. ಅವರು ಸುಳ್ಯ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಕಂದಾಯ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ಮತ್ತು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ನಡೆಸಿ ಮಾತನಾಡಿದರು. ಕಂದಾಯ ಅದಾಲತ್ಗಳು ಕಾಟಾಚಾರಕ್ಕೆ ನಡೆಸುವ ಕಾರ್ಯಕ್ರಮವಾಗಬಾರದು. ದೂರು ನೀಡಲು ಬರುವ ಜನಸಾಮಾನ್ಯನ ಸಮಸ್ಯೆಗಳು ಅದಾಲತ್ನಲ್ಲಿ ಬಗೆಹರಿಸಬೇಕು. ಮುಂದಿನ ತಿಂಗಳಲ್ಲಿ ಅದಾಲತ್ ನಡೆಸಬೇಕು. ಪಿಂಚಣಿದಾರರು ಸಂಧ್ಯಾ ಸುರಕ್ಷಾ ಅದಾಲತ್ಗಳನ್ನು ನಡೆಸಬೇಕು. ಅದಾಲತ್ಗೆ ನಾನು ಕೂಡ ಬರ್ತೇನೆ. ಸಮರ್ಪಕವಾಗಿ ಜನರ ಸಮಸ್ಯೆಗಳು ನಿವಾರಣೆಯಾಗಬೇಕು ಎಂದು ಹೇಳಿದರು. ಅದು ದೇಸಿ ಕೋರ್ಟಲ್ಲಿ ಪೆಂಡಿಂಗ್ ಮಾಡಬಾರ್ದು, ಅವನು ಅಲೆಯಬಾರ್ದು, ತಾಲೂಕು ಆಫೀಸಿಂದ ದೇಸಿ ಕೋರ್ಟಿಗೆ ಅಂತ ಉದ್ದೇಶ. ನನ್ನ ರಿಕ್ವೆಸ್ಟ್ ಇರುವಂಥದ್ದು, ಈಗ 100 ಕಂದಾಯ ಮಾಡಿದ್ದೀರಿ ಅಂತ ಹೇಳ್ತೇವೆ. 5,628 ಕೇಸುಗಳನ್ನ ಸ್ವೀಕಾರ ಮಾಡಿದ್ದೀರಿ ಅಂತ, ಮತ್ತು ಅಷ್ಟೊಂದು ನೀವು ಡೆಲಿವರ್ ಮಾಡಿದ್ದೀರಿ. ಐ ಅಪ್ರಿಷಿಯೇಟ್. ಅಷ್ಟರ ಮಟ್ಟಿಗೆ ಅಪ್ರಿಷಿಯೇಟ್ ಮಾಡ್ತೇನೆ. ಬಟ್ ಮಳೆಗಾಲ ಆರಂಭವಾಗ್ತಾ ಇದೆ. ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ದುರ್ಘಟನೆಗಳು ಆಗದ ಹಾಗೆ ತಾಲೂಕು ಆಡಳಿತ ಸೂಕ್ತ ಸಿದ್ಧತೆಯನ್ನ ನಡೆಸಿಕೊಳ್ಳಬೇಕು. ಪ್ರಾಕೃತಿಕ ವಿಕೋಪಕ್ಕೆ ಸರ್ಕಾರ ಈಗಾಗಲೇ 6 ಕೋಟಿ ಬಿಡುಗಡೆ ಮಾಡಿದೆ. ಮುಂದಿನ ಹಂತದಲ್ಲಿ ಇನ್ನಷ್ಟು ಅನುದಾನ ಬಿಡುಗಡೆ ಮಾಡಲಾಗುವುದು ಹಾಗೂ ತಾಲೂಕು ಆಡಳಿತ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಕಳೆದ ಬಾರಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದಲ್ಲಿ ತಾಲೂಕಿನಲ್ಲಿ ಹಲವು ಕಡೆ ಮನೆಗಳು ನಾಶವಾಗಿದೆ. ಆದರೆ ಅಂತಹ ಕುಟುಂಬಗಳಿಗೆ 90,000 ರೂಪಾಯಿಯನ್ನ ನೀಡಿದೆ. ಇಂತಹ ಕುಟುಂಬಗಳಿಗೆ ಅನ್ಯಾಯವಾಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ವರದಿ ಮಾಡುವಾಗ ಮಾನವೀಯತೆಯ ನೆಲೆಯಲ್ಲಿ ವರದಿ ಮಾಡಬೇಕು ಎಂದು ಶಾಸಕ ಅಂಗಾರ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಯುವಕರು ಕೂಡ ನಡೆಯಬೇಕು ಅಂತ ಈ ಯುವಕರು ಕೂಡ ಮಾಡೋದಿಲ್ಲ. ಈಗ ಭಾಗವಹಿಸದ ಕೂಡಲೇ ನಾವು ಅದೇ ಒಂದು ವಿಷಯ ನೋಡ್ಕೊಂಡು ಮಾಡ್ತೇವೆ. ನಮ್ಮಲ್ಲಿ ಈ ರೀತಿಯ ಸ್ವಲ್ಪ ಮಾನವೀಯತೆ ದೃಷ್ಟಿ ಇದ್ರೆ ನಾವು ಅಲ್ಲಿ ಕೊಡ್ಬೋದು. ಅವರಿಗೆ 2,1,5 ಲಕ್ಷ ರೂಪಾಯಿ ಯಾವ್ದು ಹೌಸಿಂಗ್ ಯೋಜನೆ ಕೊಟ್ಟು ಮತ್ತೆ ಇದನ್ನು ಮಾಡಿ ಚೆನ್ನಾಗಿ ಮಾಡಿಸ್ಬೋದು. ಆದರೆ ಕೆಲವು ಸಮಯದಲ್ಲಿ ಆ ಭಾಗದಲ್ಲಿ ಮನೆಯೇ ಮಾಡಲಿಕ್ಕೆ ಆಗುದಿಲ್ಲ. ತಾಲೂಕಿನಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸಿದರೆ ಕೂಡಲೇ ಮಾಹಿತಿ ನೀಡುವಂತಹ ಆಪ್ ಒಂದನ್ನು ಸಿದ್ಧಪಡಿಸಿ. ಇದರಿಂದ ದೂರದ ಪ್ರದೇಶಗಳಿಗೆ ಕಡಿಮೆ ಸಮಯದಲ್ಲಿ ಪರಿಹಾರ ಮತ್ತು ಸಮಸ್ಯೆಗಳ ಬಗ್ಗೆ ತಿಳಿಸಲು ಸಹಾಯವಾಗುತ್ತೆ ಎಂದು ಐವನ್ ಡಿಸೋಜಾ ಹೇಳಿದರು. ಸಭೆಯಲ್ಲಿ ಶಾಸಕ ಎಸ್ ಸಂಗಾರ್, ಸಹಾಯಕ ಕಮಿಷನರ್ ಕೃಷ್ಣಮೂರ್ತಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಚೆನ್ನಿಯ ಕಲ್ತಡ್ಕ, ತಹಶೀಲ್ದಾರ್ ಕುഞ്ഞി ಅಹಮದ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಪುಷ್ಪಾವತಿ ಬಾಳಿಲ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆ ಶುಭದಾ ಯಸ್ರೈ, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ಬೊಳ್ಳೂರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪದ್ಮನಾಭ, V4 News 24/7 ಸುಳ್ಯ.